ಹರಿ ಓಂ. ವಿಶ್ವ ಹಿಂದೂ ಪರಿಷತ್ ಮಂಗಳೂರು ಉಳ್ಳಾಲ ಪ್ರಖಂಡದ ವತಿಯಿಂದ 6ನೇ ವರ್ಷದ ಕೊರಗಜ್ಜನ ಆದಿಕ್ಷೇತ್ರಕ್ಕೆ ನಮ್ಮ ನಡೆ ಅನ್ನುವಂಥ ಕಾರ್ಯಕ್ರಮವನ್ನು ನಡೆಸುವಂಥ ದೃಷ್ಟಿಯಿಂದ ಅದರ ಪೂರ್ವಭಾವಿಯಾಗಿ ವಿಷಯ ಪ್ರಸ್ತಾವನೆಗೆ ಇವತ್ತು ಈ ಒಂದು ಮಾಧ್ಯಮ ಸುದ್ದಿಗೋಷ್ಠಿಯನ್ನು ಕರೆದಿದ್ದೇವೆ. ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮ, ಅದೇ ರೀತಿ ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳಿಗೆ ಸ್ವಾಗತವನ್ನು ಕೋರ್ತಾ, ಇವತ್ತು ಉಪಸ್ಥಿತರಿರುವಂಥವರು ಶ್ರೀಯುತ ಪ್ರವೀಣ್ ಕುತ್ತಾರು, ಅಧ್ಯಕ್ಷರು ನಮ್ಮ ನಡೆ ಆಯೋಜನಾ ಸಮಿತಿ, ಅದೇ ರೀತಿಯಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಮಂಗಳೂರು ಜಿಲ್ಲೆಯ ಸಹ ಕಾರ್ಯದರ್ಶಿಗಳಾದಂಥ ಗುರುಪ್ರಸಾದ್ ಉಳ್ಳಾಲ್, ಅದೇ ರೀತಿಯಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಉಳ್ಳಾಲ ನಗರ ಪ್ರಖಂಡದ ಅಧ್ಯಕ್ಷರಾದಂಥ ಶ್ರೀಯುತ ನಾರಾಯಣ ಕುಂಪಳ, ಅದೇ ರೀತಿಯಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಉಳ್ಳಾಲ ನಗರ ಪ್ರಖಂಡದ ಸಹ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರಭಾಕರ್ ಮಾಡೂರು ಇವರುಗಳನ್ನು ಸ್ವಾಗತ ಮಾಡ್ತಾ, ಮೊದಲಿಗೆ ಈ ವಿಷಯದ ಪ್ರಸ್ತಾವನೆಯ ಬಗ್ಗೆ ಮಾತಾಡಲಿಕ್ಕಿದ್ದಾರೆ ಶ್ರೀಯುತ ಪ್ರವೀಣ್ ಕುತ್ತಾರ್ ಇವರು. ವಿಶ್ವ ಹಿಂದೂ ಪರಿಷತ್ ಉಳ್ಳಾಲ ಪ್ರಖಂಡ ವತಿಯಿಂದ ಕೊರಗಜ್ಜನ ಆದಿಕ್ಷೇತ್ರಕ್ಕೆ ನಮ್ಮ ನಡೆಯ ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಂಥ ಎಲ್ಲ ಮಾಧ್ಯಮದ ಮಿತ್ರರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ವಿಶ್ವ ಹಿಂದೂ ಪರಿಷತ್ತು ಇವತ್ತು ಈ ಒಂದು ಪಾದಯಾತ್ರೆಯ ವಿಚಾರದಲ್ಲಿ 5 ವರ್ಷದ ಕಳೆದ ಪೂರ್ತಿಯಾಗಿ ಒಂದು 5 ವರ್ಷ ನಿರಂತರವಾಗಿ ಕೊರಗಜ್ಜನ ಕ್ಷೇತ್ರಕ್ಕೆ ಪಾದಯಾತ್ರೆ ಆಯಿತು. ಈ ಸಲ 6ನೇ ವರ್ಷದ ಈ ಒಂದು ಕೊರಗಜ್ಜನ ಕ್ಷೇತ್ರಕ್ಕೆ ಪಾದಯಾತ್ರೆ ಆಯಿತು. ನಿಮಗೆಲ್ಲರಿಗೂ ಮಾಧ್ಯಮದವರಿಗೆ ಗೊತ್ತಿರ್ಬೋದು, 5 ವರ್ಷದ ಮುಂಚೆ ಏನೆಲ್ಲ ಆಯ್ತಂತ. ಹಿಂದೂಗಳನ್ನು ಅವಮಾನ ಮಾಡಬೇಕು, ಮತಾಂತರದವರಿಗೆ ಲವ್ ಜಿಹಾದ್ ಮಾಡುವವರಿಗೆ ಒಂದು ಕಾರಣ ಬೇಕಂತ ಮಂಗಳೂರಲ್ಲಿ ಒಂದು ಗುಂಪನ್ನು ಸೇರಿ ನಮ್ಮ ಹಿಂದೂಗಳ ದೇವಸ್ಥಾನ, ಕೊರಗಜ್ಜೆ ಕ್ಷೇತ್ರ ಆಗಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಾಣಿಕೆ ಉಂಡಿಗೆ ಬೇಡದನ್ನು ಹಾಕುವಂಥ ಒಂದು ಸನ್ನಿವೇಶ ಬಂತು. ಬಂಧುಗಳೇ, ನಮ್ಮನ್ನು ಹಿಂದೂಗಳನ್ನು ಅವಮಾನ ಮಾಡಬೇಕಂತ ಆಗಿನ ಕಾಲದಲ್ಲಿ ಬಂತು. ಅದಕ್ಕೋಸ್ಕರ ನಾವು ಎಲ್ಲ ಕಡೆ ನಾವು ಮಂಗಳೂರಿನ DC ಆಫೀಸ್ ಆಗಿರ್ಬೋದು, ಉಳ್ಳಾಲದಲ್ಲಿ ಆಗ್ಬೋದು, ಮಂಗಳದೇವಿ ಆಗ್ಬೋದು, ಕುಲಶೇಖರ ಯಕ್ಷಗಾನ ಗ್ರೌಂಡಲ್ಲಿ ಆಗ್ಬೋದು, ಬೇರೆ ಬೇರೆ ಕಡೆಯಲ್ಲಿ ನಾವು ಭಾಳ ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಆದರೂ ನಮಗೆ ಈ ಒಂದು ಕೊರಗಜ್ಜನ ಕ್ಷೇತ್ರಕ್ಕೆ ಯಾರೆಲ್ಲ ಆಗ್ತಾರೆ ಇವರು ನಮಗೆ ಸಿಗಬೇಕು ಅಂತ ನಮ್ಮೊಂದು ಭಾಳ ಒಂದು ಪ್ರಯತ್ನ ಇತ್ತು. ಆವಾಗ ನಮ್ಮೊಂದು ಹಿರಿಯರನ್ನು ಆಲೋಚನೆ ಮಾಡಿದರು, ನಾವು ಕದ್ರಿ ದೇವಸ್ಥಾನದಿಂದ ಕುತ್ತಾರ ಕೊರಗಜ್ಜನ ಕ್ಷೇತ್ರಕ್ಕೆ ನಾವೊಂದು ಕಾಲ್ನಡಿಗೆ ಮಾಡುವ ಅಂತ. ಆನಂತರ ನಮಗೆ ಈ ಕಾಲ್ನಡಿಗೆ ಮಾಡಿದಂಥ 10 ದಿವಸದಲ್ಲಿ ಸಂಕಲ್ಪ ಮಾಡಿದರು, ನೀವು ಸಿಗಬೇಕಂತ. ಆನಂತರ ನಾವು ಪಾದಯಾತ್ರೆಯಲ್ಲಿ ಫಸ್ಟ್ ವರ್ಷದಲ್ಲಿ 25,000 ಜನಗಳು ನಮ್ಮೊಟ್ಟಿಗೆ ಬಂದರು. ಆದರೆ ಸರಿಸಮಾನವಾಗಿ ನಾವು ಏನು ಕೊರಗಜ್ಜನ ಹತ್ರ ನಾವು ಬೇಡಿದೇವ, ಅದಕ್ಕೆ ತಕ್ಕವಾಗಿನ ಪಾಠವನ್ನು ನಮಗೆ ಕೊರಗಜ್ಜ ನಮಗೆ ಕೊಟ್ಟರು. ಯಾಕೆಂದರೆ 10ನೇ ದಿವಸದಲ್ಲಿ ನಮಗೆ ಆ ಒಂದು ಗುಂಪೆ ನಮಗೆ ಸಿಕ್ಕಿಬಿತ್ತು, ಯಾರೆಲ್ಲ ಈ ಕೊರಗಜ್ಜನ ಕ್ಷೇತ್ರಕ್ಕೆ ಆಗ್ತಾರೆ ಅಂತ. ಕೊರಗಜ್ಜ ಅವರಿಗೆ ಬೇಕಾದಂಥ ಶಿಕ್ಷೆಯನ್ನು ಕೊಟ್ಟರು. ಅವತ್ತು ನಮ್ಮೊಟ್ಟಿಗೆ ಇರುವಾಗ ಪೊಲೀಸ್ ಕಮಿಷನರ್ ಸಹ ಇದ್ದರು ಅವರು. ಯಾಕೆಂದರೆ ಕೊರಗಜ್ಜನ ಕ್ಷೇತ್ರದಲ್ಲಿ ಶ್ರಮ ಕೀಳಕ್ಕೆ ಬರುವಾಗ ಅವತ್ತರಿಂದ ನಿರಂತರವಾಗಿ ಹಿಂದೂ ಸಮಾಜದ ಐಕ್ಯತೆಗೆ ಮತ್ತು ಲೋಕ ಕಲ್ಯಾಣಾರ್ಥವಾಗಿ ನಿರಂತರವಾಗಿ ವಿಶ್ವ ಹಿಂದೂ ಪರಿಷತ್ತು ಪಾದಯಾತ್ರೆಯನ್ನು ಮಾಡ್ತಾ ಇತ್ತು. ಅದೇ ರೀತಿ ಈ ವರ್ಷ 6ನೇ ವರ್ಷ, ಈ ವರ್ಷ ಸಹ ಪಾದಯಾತ್ರೆ ಏಪ್ರಿಲ್ 12ಕ್ಕೆ ಕದ್ರಿ ದೇವಸ್ಥಾನದಿಂದ ಕುತ್ತಾರ್ಗೆ ಬರಲಿಕ್ಕೆ ಉಂಟು. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತ ಈ ಮಾಧ್ಯಮ ಮುಖಾಂತರವಾಗಿ ನಾವು ಕೇಳ್ಕೊಳ್ತೇವೆ. ಬರುವಂಥ ಬೆಳಿಗ್ಗೆ 6 ಗಂಟೆಗೆ ಕದ್ರಿ ದೇವಸ್ಥಾನದಿಂದ ನಾವು ಹೊರಡ್ತೇವೆ. ಕೇವಲ ನಮ್ಮಲ್ಲಿ ಕಾರ್ಯಕ್ರಮ ಮಾರ್ಚ್ ತಿಂಗಳಲ್ಲಿ ಆಗ್ತಾ ಉಂಟು. ಈ ಸಲ ಶಾಲಾ ಮಕ್ಕಳಿಗೆಲ್ಲ ರಜೆ ಉಂಟಂತ ನಾವು ಏಪ್ರಿಲ್ ತಿಂಗಳಲ್ಲಿ ಇಟ್ಟಿದ್ದೇವೆ. ನಮ್ಮದೇ ವಿಶ್ವ ಹಿಂದೂ ಪರಿಷತ್ತಿನ ರಾಮೋತ್ಸವದ ಕಾರ್ಯಕ್ರಮ ಇದ್ದ ನಂತರ ಸ್ವಲ್ಪ ಈ ಕಾರ್ಯಕ್ರಮವನ್ನು ಮುಂದಿಡಲಾಗಿದೆ. ಅದಕ್ಕೋಸ್ಕರ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಬರಬೇಕಂತ ನಾನು ಕೇಳ್ಕೊಳ್ತೇನೆ. ಆತ್ಮೀಯ ಪತ್ರಕರ್ತ ಬಂಧುಗಳೇ, ದೃಶ್ಯ ಮಾಧ್ಯಮದ ಬಂಧುಗಳೇ, ಕಳೆದ 6 ವರ್ಷದ ಹಿಂದೆ ಮಂಗಳೂರು ಸುತ್ತಮುತ್ತ ಆಗಿರತಕ್ಕಂಥ ದೇವಸ್ಥಾನಗಳನ್ನು ಅಪವಿತ್ರಗೊಳಿಸುವಂಥ ಏನೊಂದು ಚಟುವಟಿಕೆ ನಡೆದಿದ್ದಾಗ ಹಿರಿಯರು, ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತ ಬಂಧುಗಳು ಒಂದು ಪ್ರತಿಜ್ಞೆ ಮಾಡಿದರು. ಈ ಒಂದು ಅಪವಿತ್ರಗೊಳಿಸುವಂಥ ದುಷ್ಟ ಶಕ್ತಿ ಏನಿದೆ, ಅವರು ಒಂದು ಕಾನೂನಿನ ಪ್ರಕಾರ ಶರಣಾಗತರಾಗಬೇಕು, ಇಲ್ಲದಿದ್ದರೆ ಇಲಾಖೆಯವರು ಅವರನ್ನು ಬಂಧಿಸಿ ಕಾನೂನು ರೀತಿಯ ಶಿಕ್ಷೆಗೆ ಒಳಪಡಿಸಬೇಕೆಂಬ ನೆಲೆಯಲ್ಲಿ ಅಂದು ನಾವು ಅನೇಕ ಕಡೆ ಪ್ರತಿಭಟನೆ ಮಾಡಿ ಒಂದು ಪ್ರತಿಜ್ಞೆ ಮಾಡಿದೆವು. ಇದೆಲ್ಲ ಆದರೆ ಕದ್ರಿ ದೇವಸ್ಥಾನದಿಂದ ಕುತ್ತಾರು ಆದಿಕ್ಷೇತ್ರಕ್ಕೆ ಪಾದಯಾತ್ರೆ ಮಾಡ್ತೇವೆ ಅಂತೇಳಿ. ಅದೇ ರೀತಿ
10 ದಿನದಲ್ಲಿ ಪಾದಯಾತ್ರೆಯನ್ನು ಕೈಗೊಂಡು ಸಹಸ್ರಾರು ಸಂಖ್ಯೆಯ ಭಕ್ತಾದಿಗಳು ಆ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದು ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಆ ನಂತರದ ದಿನದಲ್ಲಿ ಕೆಲವೇ ದಿನದಲ್ಲಿ ಆ ಸಂಬಂಧಪಟ್ಟಂಥ ಎಲ್ಲ ಆರೋಪಿಗಳು ಸಿಕ್ಕಿಬಿದ್ದರು. ಕೆಲವರು ಶರಣಾಗತರಾದರು. ಇನ್ನು ಕೆಲವರಿಗೆ ಮಾನಸಿಕ ತೊಂದರೆಗಳು ಕೂಡ ಉಂಟಾಗಿದ್ದು ಗಮನಿಸಿರಬಹುದು. ಅಂದಿನ ಕಮಿಷನರ್ ಕೂಡ ಆ ಬಗ್ಗೆ ಸಿಕ್ಕಿಬಿದ್ದ ಆರೋಪಿಗಳನ್ನು ದಸ್ತಗಿರಿ ಮಾಡಿ ತಕ್ಕ ಶಿಕ್ಷೆಯನ್ನು ನೀಡಿರುವುದಲ್ಲದೆ ಕಾರ್ಮಿಕದ ಕ್ಷೇತ್ರವಾದ ಕುತ್ತಾರಿಗೆ ಬಂದು ಪ್ರಾರ್ಥನೆಯನ್ನು ಕೂಡ ಅವರು ಸಲ್ಲಿಸಿರುವುದು ನಾವೆಲ್ಲ ಮಾಧ್ಯಮದ ಮೂಲಕ ನೋಡಿರ್ತೇವೆ. ಆನಂತರ ನಮ್ಮ ಕಾರ್ಯಕರ್ತರ ಅನಿಸಿಕೆಯಂತೆ ಪ್ರತಿ ವರ್ಷ ನಾವು ಪಾದಯಾತ್ರೆ ಮಾಡೋ ಮೂಲಕ ಒಂದು ನಮ್ಮ ಜಿಲ್ಲೆಯಲ್ಲಿ ಸಾಮರಸ್ಯವನ್ನು ಕಾಣಬೇಕು. ಯಾವುದೇ ರೀತಿಯ ಅಶಾಂತಿಗೆ ಯಾರು ಕೂಡ ದೇವಸ್ಥಾನವನ್ನು ದುರುಪಯೋಗಪಡಿಸಿಕೊಳ್ಬಾರ್ದು, ಅಲ್ಲಿ ಅಪವಿತ್ರ ಮಾಡಬಾರ್ದೆಂಬ ನಮ್ಮ ಪ್ರತಿ ವರ್ಷದ ಸಂಕಲ್ಪದಂತೆ ಮುಂದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏಪ್ರಿಲ್ 12ರಂದು ಬೆಳಿಗ್ಗೆ 6 ಗಂಟೆಗೆ ಕದ್ರಿ ದೇವಸ್ಥಾನದಿಂದ ಕುತ್ತಾರು ದೆಕ್ಕಾಡು ಆದಿಸ್ಥಳ ಅಂತೇಳಿ ನಾವೆಲ್ಲ ಕರೆಯುವಂಥ ಪ್ರಾರ್ಥನೆ ಸಲ್ಲಿಸುವಂಥ ಪವಿತ್ರ ಕ್ಷೇತ್ರ ಕುತ್ತಾರು ಆದಿಕ್ಷೇತ್ರಕ್ಕೆ ನಮ್ಮ ನಡೆ ಅಂತೇಳಿ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಸಾರ್ವಜನಿಕ ಸದ್ಭಕ್ತ ಬಂಧುಗಳೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಹೇಳುತ್ತಾ ಜೊತೆಯಲ್ಲಿ ದೃಶ್ಯ ಮಾಧ್ಯಮದ ಸುದ್ದಿ ಮಾಧ್ಯಮದ ಬಂಧುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ನೀಡಬೇಕಂತೇಳಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದ. ಅದೇ ರೀತಿಯಲ್ಲಿ ನಾಡಿದ್ದು 12 ತಾರೀಕಿಗೆ ಏಪ್ರಿಲ್ ಕದ್ರಿಯಿಂದ ಹೊರಟು ಪಾದಯಾತ್ರೆ ಕೊರಗಜ್ಜನ ಆದಿಕ್ಷೇತ್ರಕ್ಕೆ ತಲುಪಲಿಕ್ಕಿದೆ. ಆನಂತರ ಅಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ತಾವುಗಳು ಸಾರ್ವಜನಿಕರು ಸೇರಿರ್ತಕ್ಕಂಥ ನಮ್ಮ ಸ್ಥಳೀಯ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತೇಳಿ ಮಾಧ್ಯಮದ ಮುಖಾಂತರ ಕೇಳಿಕೊಳ್ಳುತ್ತೇವೆ. ಜೊತೆಯಲ್ಲಿ ಇವತ್ತಿನ ಈ ಒಂದು ದೃಶ್ಯ ಮಾಧ್ಯಮ ಅದೇ ರೀತಿ ಪತ್ರಿಕಾ ಮಾಧ್ಯಮದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದಂಥ ಎಲ್ಲ ಮಿತ್ರರಿಗೆ ಅತ್ಯಂತ ಪ್ರೀತಿಯ ವಂದನೆಗಳನ್ನು ಹೇಳ್ತಾ ಇದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿದ್ದಂಥ ಎಲ್ಲ ಸಂಘಟನೆಯ ಪ್ರಮುಖರಿಗೂ ಕೂಡ ವಂದನೆಗಳನ್ನು ಹೇಳ್ತಾ ಕಾರ್ಯಕ್ರಮ ಮುಗಿಸ್ತೇವೆ.